ಲೋಕಸಭಾ ಚುನಾವಣೆ ಟೈಮಲ್ಲಿ ಮೋದಿ ಪರವಾಗಿ ಅತಿ ಹೆಚ್ಚು ಒಲವಿದ್ದಂತಹ ವ್ಯಕ್ತಿ ತಾವು. ಆದ್ರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರನ್ನು ಕೂಡ ತಾವು ಕಡೆಗಣಿಸ್ತಾ ಇದ್ದೀರಾ, ಅವರ ನಾಯಕತ್ವವನ್ನು ಕೂಡ ವಿರೋಧಿಸ್ತಾ ಇದ್ದೀರಾ. ಅಷ್ಟು ದೊಡ್ಡ ಜನಗಳು ನಾವಲ್ಲ. ಜನಗಳು ತಪ್ಪು ಮಾಡುವಾಗ ಪ್ರಧಾನಿ ಆದರೆ ಅದು ಆಗಲಿ ಯಾರಾದ್ರೆ ಏನು ನಮಗೆ ಎದುರಿಸಲಿಕ್ಕೆ ವಿರೋಧಿಸ್ತೀರಾ. ಅರೆ ದೇವರನ್ನೇ ಹೋಗೋ ಬಾರ ಮಾರೆ ಅಂತ ಹೇಳೋರು ನಾವು. ಕಣ್ಣು ನಿನಗೆ ಕಣ್ಣಿಲ್ವಾ, ಕಿವಿ ಇಲ್ವಾ, ಸತ್ತಿದ್ಯ ಅಂತ ಕೇಳ್ತೇವೆ. ಮತ್ತೆ ಈ ಮನುಷ್ಯರನ್ನು ಕೇಳೋದು ದೊಡ್ಡ ತಪ್ಪೇನು? ಅವರೇನು ಮೇಲಿನಿಂದ ಬಿದ್ದವರಲ್ಲ. ತಪ್ಪು ಮಾಡುವಾಗ ಎಷ್ಟೋ ದೊಡ್ಡ ವ್ಯಕ್ತಿಯನ್ನು ಕೇಳ್ಬೋದು. ಹಾಗಾದ್ರೆ ನರೇಂದ್ರ ಮೋದಿ ಮೇಲೆ ತಮ್ಮ ವಿರೋಧ ಇದೆ. ಅವರು ತಪ್ಪು ಮಾಡಿದ್ರೆ ಅವರ ಮೇಲೆ ವಿರೋಧ ಇದೆ. ಯಾರು ಅವರೇ ಹೇಳಿದಾಗೆ ನಾವು ಬದುಕಲಿಕ್ಕೆ ಆಗ್ತದ? ಹಾಗಾದ್ರೆ ಮೋದಿ ಅವರು ಮಾಡಿರುವಂತ ತಪ್ಪಾದ್ರಿ ತಮ್ಮ ಪ್ರಕಾರ? ಅಲ್ಲ, ನಾನು ಅಲ್ಲಿಗೆ ಬರಬೇಕಾಗ್ತದೆ. ಈಗ ಎಲ್ಲಿಗೆ ಬರಬೇಕು ಅಲ್ಲಿಗೆ. ತಪ್ಪೇನು ಅಂತ ಹೇಳಿದರೆ ನಾವು ಒಂದು ಕಡೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮೊಂದು ದೊಡ್ಡ ಹೋರಾಟ ನಮ್ದು. ಅದು ಧರ್ಮದ ಹೋರಾಟವೇ. ಧರ್ಮಸ್ಥಳದಲ್ಲಿ ನಡೆದಂತ ಘಟನೆ ಅದು ಧರ್ಮದ ಹೋರಾಟವೇ. ಅದು ಕೋಟ್ಯಾಂತರ ಭಕ್ತರ ಒಂದು ಜಾಗ ಅದು. ಈಗ ಅವರನ್ನು ಎಂ ಪಿ ಹೇಗೆ ಮಾಡಿದ್ರು ಲಕ್ಷಾಂತರ ಜನಗಳು ನಾವು ಕಣ್ಣೀರು ಹಾಕಿ ಇಂಥ ಜಾಗದಲ್ಲಿ ಇಷ್ಟಿಷ್ಟು ಅನ್ಯಾಯಗಳು ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಅವ್ರನ್ನ ಎಂ ಪಿ ಮಾಡಿದ್ರಲ್ಲ. ಮತ್ತೆ ಮೋದಿನಂತವ್ರು ನಮ್ಗೆ ಹಾಕಬೇಕು. ಸೊ ಹಾಗಾಗಿ ವೈಯಕ್ತಿಕ ದೇಶದಲ್ಲಿ ಮೋದಿ ಅವರು ಕೂಡ ಬಲಿಯಾದ್ರು. ಅಯ್ಯೋ, ವೈಯಕ್ತಿಕ ನಾನು ಅವತ್ತೇ ಹೇಳಿದ್ದೇನೆ, 1.5 ವರ್ಷದ ಎಲೆಕ್ಷನ್ ಆಗುದು, ಬಿಜೆಪಿ ಸರ್ವನಾಶ ಆಗ್ತದೆ. ಯಾವಾಗ ವೀರೇಂದ್ರ ಹೆಗ್ಡೆ ಅಂತವರನ್ನು ಪಾರ್ಟಿ ಒಳಗೆ ತೆಕೊಂಡ್ರೆ ಬಿಜೆಪಿ ಸರ್ವನಾಶ ಆಗ್ತದೆ. ಕರ್ನಾಟಕದ್ದು ಕತೆ ಮುಗೀತು. ಇದೇ ರೀತಿ ಇದನ್ನೇ ಮುಂದುವರಿಸಿಕೊಂಡು ಹೋದ್ರು ಮುಂದೆ ಅದು ಅಣ್ಣಪ್ಪ ಮಂಜುನಾಥನ್ ಶಾಪ. ಅದು ಮೋದಿ ಅವ್ರಿಗೆ ಅವರೊಂದು ಯೋಗಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿರ್ಬೇಕು ಅದೆಲ್ಲ, ಅದನ್ನು ತಿಳ್ಕೊಳ್ಬೇಕು ಅವರು. ಅದು ಬಿಟ್ಟು ಈ ಪ್ರಕರಣವನ್ನು ಪೂರ್ತಿ ಕ್ಲೀನ್ ಚಿಟ್ ಮಾಡ್ಲಿಕ್ಕೋಸ್ಕರ ಇವರ ಪಾರ್ಟಿಯೊಳಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ಕೊಂಡ್ರಲ್ಲ. ಒಬ್ಬ ಧರ್ಮಾಧಿಕಾರಿ ಅಂತ ಹೇಳ್ಕೊಂಡು ಇದ್ದವನನ್ನು ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂಥ ತಪ್ಪಲ್ಲೋ, ಇದು ಅನ್ಯಾಯ ಅಲ್ಲೋ ಇದು. ನಾವು ನಂಬಿ ಬಂದವರಲ್ಲ ಅದನ್ನು. ನಮಗೆ ಇಡೀ ಕಾರ್ಯಕರ್ತರಿಗೆ, ಪಾರ್ಟಿಯಲ್ಲಿದ್ದ ಹಿಂದೂ ಸಮಾಜದ ಬಗ್ಗೆ ಮಾತಾಡುವಂಥ ಕಾರ್ಯಕರ್ತರಿಗೆ ಮಾಡಿದಂಥ ದ್ರೋಹ ಅಲ್ವೋ ಇದು. ಪಾರ್ಟಿದ್ದು ಬಿಡಿ, ಪಾರ್ಟಿ ಇವತ್ತು ಬರ್ತದೆ ನಾಳೆ ಹೋಗ್ತದೆ. ಅದು ಹಿಂದೂ ಸಮಾಜ, ಸನಾತನ ಹಿಂದೂ ಸಮಾಜ ಎಲ್ಲಿ ಹೋಯಿತು ಇಂಥವರನ್ನು ಈ ರಾಜಕೀಯದಲ್ಲಿ ಸೇರಿಸ್ಕೊಂಡು?